ಹಾಯ್ ಫ್ರೆಂಡ್ಸ್, ನನ್ನ ಮಗನ ಫಸ್ಟ್ ಡೇ ಸ್ಕೂಲು. ರೆಡಿಯಾಗಿದ್ದಾನೆ. ನಾವು ಮನೆಯಲ್ಲೇ ವಿಡಿಯೋ ಮಾಡೋದು, ಮನೆಯಲ್ಲಿ ಫುಲ್ಲು ಎಲ್ರಿದ್ರ, ಹಾಗೆ ಸ್ವಲ್ಪ ಬ್ಯುಸಿ ಇದ್ವಿ. ಮತ್ತೆ ರೆಡಿ ಮಾಡ್ಲಿಕ್ಕೆ ಸ್ವಲ್ಪ ನಮಗೆ ಫಸ್ಟ್ ಡೇ ಅಲ್ಲ, ಸ್ವಲ್ಪ ಕಷ್ಟ ಅಂತಲ್ಲ, ಎಲ್ಲ ರೆಡಿ ಮಾಡ್ಲಿಕ್ಕೆ ಸರಿ ಆಯ್ತು. ಹಾಗೆ ಸ್ವಲ್ಪ ಲೇಟ್ ಆಯ್ತು. ಹಾಗೆ ನೋಡಿ, ಈಗ 3 ವರ್ಷ ಆಯ್ತು ಅವನು ಸ್ಕೂಲಿಗೆ ಏನು ಹೋಗದೆ. ಖುಷಿಯಲ್ಲಿದ್ದಾನೆ, ಪರವಾಗಿಲ್ಲ. ತುಂಬಾ ಜನ ಫ್ರೆಂಡ್ಸ್ ಆಗ್ತಾರೆ ಸದ್ಯ ಇವತ್ತು. ಅದೇ ಹೊಸಬ್ರು ಎಲ್ಲ ಹೊಸಬ್ರು. ಮತ್ತೆ ನೀವು ಬೋರ್ ಆಗುವಂತದಿಲ್ಲ, ಮತ್ತೆ ಜೊತೆ ಆಟ ಆಡ್ಕೊಂಡು ಕಾಲ ಕಳೆಯುತ್ತೆ. ಹೊಸ ಜೋಕುಳು ಫ್ರೆಂಡ್ಸ್ ನಾವು ಚಿಕ್ಕ ಇರ್ತೀರಿ. ಹೈ ಬನ್ನಿ, ಹಾತಿರ್ಲಿ ನೀವು ಒಂಚೂರು, ಹಾತಿರ್ಲಿ ಚೂರು, ಹಾತಿರ್ಲಿ. ನಾಚಿಕೆ ಶಾಲೆಗೆ ಹೋಗುದಂತೆ. ಬೆಳಿಗ್ಗೆ ಎಂತ ತಿಂದೆ? ಊಟ ಮಾಡಿದ್ದಾನೆ. ಮತ್ತೆ ಸ್ನಾಕ್ಸ್ ಒಂದು ಕೊಟ್ಟು ಕಳಿಸ್ಲಿಕ್ಕೆ ಹೇಳಿದ್ದಾರೆ. ಇವತ್ತು ಫಸ್ಟ್ ಡೇ ಅಲ್ವಾ, ಹಾಗೆ ಏನಿಲ್ಲ ಅಂತ ಜಾಸ್ತಿ. ಒಂದು ರಫ್ಕ್ ಮತ್ತೆ ಒಂದು ಸ್ನಾಕ್ಸ್ ಬಾಕ್ಸ್ ಕೊಟ್ಟು ಕಳಿಸಿ ಅಂದಿದ್ರು. ಹಾಗೆ ಅಷ್ಟು ಕೊಟ್ಟು ಅವನು ಟಿಫಿನ್ ಬಾಕ್ಸ್ ಅಲ್ಲಿ ಹಿಂದೆ ಇಟ್ಟಿದ್ದಾರೆ ಇವರು. ಹಿಂದೆ ಉಂಟು ಅವನ ಸ್ಕೂಲ್ ಬಂತು. ಇಲ್ಲೇ ಸ್ವಲ್ಪ ಇರೋದು. ಇದೇ ಸ್ಕೂಲಿಗೆ ಹೋಗೋ ದಾರಿ ನೋಡಿ, ಇದಿಲ್ಲಿಂದ ಒಳಗೆ ಸ್ಕೂಲಿಗೆ ಹೋಗೋ ದಾರಿ. ನಾವು ಲೇಟ್ ಅಂತ ನಾವು ಒದ್ದಾಡ್ಕೊಂಡು ಬಂದದ್ದು. ಇಲ್ಲ, ಈಗಷ್ಟೇ ಬರ್ತಿದ್ದಾರೆ ಅಷ್ಟೇ ಎಲ್ಲ. ಅದೇ ಸ್ಕೂಲು. ಓಕೆ, ಶಾಲೆಗೆ ಬಿಟ್ಟು ಬಂದಿವನ್ನ. ಬಟ್ ಅಲ್ಲಿ ಒಳಗಡೆ ವೀಡಿಯೋ ಮಾಡ್ಲಿಕ್ಕೆ ಅಲವಿಲ್ಲ, ಹಾಗಾಗಿ ನಾನು ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ನೆಕ್ಸ್ಟ್ ಟೈಮ್ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಮ್ಯಾನೇಜ್ಮೆಂಟಲ್ಲಿ ಕೇಳಬೇಕು, ಹಾಗಾಗಿ ನೆಕ್ಸ್ಟು ಪರ್ಮಿಷನ್ ಕೊಟ್ಟಾಗ ಮಾಡುವ. ಮಗನಿಗಿಂತ ಇವಳಿಗೆ ಬೇಜಾರಾಗಿದೆ. ಅವ್ನು ಸ್ವಲ್ಪ ಇವಳು ಹತ್ಲು. ಯಾಕಂದ್ರೆ ಈಗ ಮಕ್ಕಳಿಗಾಗಿ ಶಾಲೆಗೆ ಹೋಗೋದು ತುಂಬ ಟೈಮ್ ಆಗಿತ್ತು, ಅಂಗನವಾಡಿ ಏನೂ ಇಲ್ಲ, ಕಾಮನ್ ಅದು ಅವಳದಂಥದ್ದು. ನಾವು ಸಹ ಹತ್ತಿದ್ದೀವಿ. ನೀನು ಹತ್ತಲಿಲ್ಲ, ನಾವು ಸಹ ಹತ್ತಿದ್ದೀವಿ ಫಸ್ಟಿಗೆ ಹೋಗುವಾಗೆಲ್ಲ. ನಮ್ಗೆ ಅವಾಗ ಹಳ್ಳಿಲ್ಲ, ಯಾಕಂತ ನಾವು ಅಂಗನವಾಡಿ ಹೋಗ್ತಿದ್ವಿ ಕಂಟಿನ್ಯೂ ಆಗಿ. ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಹೋದ್ವಿ. ಬಟ್ ಇವಾಗ ಹಾಗಲ್ಲ, ಕೊರೋನಾ ಅಂತೇಳಿ ಎಲ್ಲ ರಜೆ ಇತ್ತು ಎಲ್ಲ ಆಗಿ, ಈಗ ಶಾಲೆ ಸ್ಟಾರ್ಟ್ ಆದ್ದು. ನೋಡಿ ಇವಳು ಮುಖ ನೋಡಿ, ಆಲ್ರೆಡಿ ಕಣ್ಣಲ್ಲಿ ನೀರು ಬಂದೆಲ್ಲ ಆಗಿದೆ. ನಾನು ಅದಕ್ಕೆ ಹೇಳಿದ್ದು, ಅಳೋದು ಯಾಕೆ, ನಮ್ಗೆ ಖುಷಿ. ನಮ್ಮ ಮಗ ಒಂದು ಶಾಲೆ ಹೋಗ್ತಿದ್ದಾನೆ, ಈಗ ಒಂದನೇ ಕ್ಲಾಸ್ ಹೋಗ್ತಾನೆ, ಖುಷಿ ಇರ್ಬೇಕಂತೇಳಿ. ಅವನು 3 ವರ್ಷ ಆಯ್ತು ಎಲ್ಲಿಗೆ ಹೋಗದೆ, ಹಾಗೆ ಒಂದು ಸ್ವಲ್ಪ ಫೀಲ್ ಆಯ್ತು ಅಷ್ಟೇ. ಇನ್ನು ವಾಯ್ಸಲ್ಲಿ ಆ ದುಃಖ ಉಂಟಾಯ್ತಾ? ಅವಳು ಅಳ್ತಿದ್ದಾಳೆ. ನನಗೆ ಬೇಜಾರಂತಿಲ್ಲ, ನನಗೆ ಖುಷಿ ಉಂಟು ಶಾಲೆ ಹೋಗ್ತಿದ್ದಾನೆ ಅಂತೇಳಿ. ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ ಅವಳಿಗೆ ನನಗಿಂತ. ನನಗೆ ಸೆಂಟಿಮೆಂಟ್ ಸ್ವಲ್ಪ ಕಮ್ಮಿ. ಕ್ಲಾಸ್ ರೂಮ್ ನೋಡಿ ಅಳ್ತಿದ್ದಾಳೆ. ಅವನು ಅವಾಗ ಅವಳು ಫಸ್ಟ್ ಬಿಟ್ಟು ಬಂದ್ಲು, ನಾನು ಪ್ರಿನ್ಸಿಪಲ್ ಹತ್ರ ಮಾತಾಡ್ಲಿಕ್ಕೆ ಅಂತ ಹೋದೆ. ಅವಾಗ ಹೊರಡೆ ಓಡಿ ಬಂದಂತೆ. ಹಾಗೆ ಇವಳಿಗೆ ಭಯ, ಎಲ್ಲಿಯೂ ಓಡಿ ಬರ್ತಾನೇನೋ ಅಂತ ಭಯದಲ್ಲಿದ್ದಾಳೆ ಅವಳು. ಅವನಿಗೆ ದಾರಿ ಚೆನ್ನಾಗಿ ಗೊತ್ತು, ಇಲ್ಲಿ ನಾವೆಲ್ಲ ಮಾಮೂಲಿ ಓಡಾಡೋ ಒಂದು ಪ್ಲೇಸ್ ಅಲ್ವಾ, ದಾರಿ ಚೆನ್ನಾಗಿ ಗೊತ್ತು, ಇಲ್ಲ ಬರ್ತಾನೇನೋ ಅಂತ ಇವಳಿ ಭಯ. ಹಾಗೆ ಬಿಡೋದಿಲ್ಲ, ಯಾಕಂದರೆ ಅಲ್ಲಿ ತುಂಬ ಟೀಚರ್ಸ್ ಎಲ್ಲ ಹೊರಡೆ ಇರ್ತಾರೆ. ಹೊರಡೆ ಬರಲಿ ಚಾನ್ಸಸ್ಸೇ ಇಲ್ಲ. ಆಲ್ಮೋಸ್ಟ್ ಹೊರ ಬಂದರೂ ಯಾರಾದ್ರು ಕೇಳ್ತಾರೆ. ಎಲ್ಲ ಟೀಚರ್ಸ್ ಇದ್ದಾರೆ, ಮತ್ತು ಸ್ಟಾಫ್ ರೂಮ್ ಹತ್ತಿರನೂ ಉಂಟು. ಹೊರ ಬರಲಿ ಸಾಧ್ಯನೇ ಇಲ್ಲ, ತುಂಬ ಸೆಕ್ಯೂರ್ ಆಗಿದೆ. ಹಾಗೆ ನನಗೆ ಭಯ ಇಲ್ಲ ಅದದ್ದು. ನೋಡಿ ಎಲ್ಲ ಟೀಚರ್ ಎಲ್ಲ ನಾನು ನೋಡ್ತಿದ್ದೀನಿ. ಈಗ ಎಲ್ಲ ಟೀಚರ್ ನಿಂತ್ಕೊಂಡಿದ್ದಾರೆ, ಇನ್ನೂ ಹೊರಗಡೆ ನಿಂತ್ಕೊಂಡೆಲ್ಲ ನೋಡ್ತಿದ್ದಾರೆ. ಎಲ್ಲ ಮಕ್ಕಳನ್ನ ಕ್ಲಾಸ್ ರೂಮ್ ಒಳಗೆ ಹೋಗ್ತಾರೆ, ಹೊರ ಬರ್ತಾರೆ ಮಾಡ್ತಿದ್ದಾರೆ. ಹಾಗಾಗಿ ನನಗೆ ಟೆನ್ಷನ್ ಇಲ್ಲ. ಇದು ಇವಾಗಲೇ ಹೀಗೆ ಮಾಡಿದ್ರೆ ಇನ್ನು ದೊಡ್ಡ ದೊಡ್ಡ ಎಜುಕೇಷನ್ ಹೋಗುವಾಗೆಲ್ಲ ಹೊರಗಡೆ ಹೋಗ್ಬೇಕು, ಅವಾಗ ಹೇಗೆ ಅಂತ. ನಾನು ಒಟ್ಟಿಗೆ ಹೋಗುದು. ನೋಡಿ, ಸದ್ದು ಇನ್ನು ಶಾಲೆ ಮುಗಿಸಿ ಬಂದಿದ್ದಾನೆ. ಗಂಟೆ 12:10 ಆಯಿತು. ಶಾಲೆ ಎಂತೆಲ್ಲ ಮಾಡಿದ್ರು? ಡ್ಯಾನ್ಸ್ ಇತ್ತಂದ್ರೆ ಮಕ್ಕ ಗೊಬ್ಬರ ಇತ್ತ. ಹಾಂ, ಬುಲ್ತಾರೆ ಕಾಂಡೆ ಬುಲ್ತೀನಿ ಎಂಗ್ಲು ಹೋಗಿ ಬುಲ್ತೀನಿ. ಹಾಂ, ಬೊಕ್ಕ ಟೀಚರ್
ಒಪ್ಪಾರೆ ಹಾಂ ಕುರಿಯರು ಹಾಂ ಕೈ ಬೇರೆ ಬೇಕು ಟೀಚರ್ ಟೀಚರ್ ಕೈ ಬಂದಿದ್ದಾನಾ ಹಾಂ 50 ಹಾಂ ಓಕೆ ಎಷ್ಟು ಜನ ಫ್ರೆಂಡ್ ಆಡಿರಿ ಮಂದಿ ಒಂಜಿ ಫ್ರೆಂಡ್ ಯಾರು ಬುದಾರು ಗೊತ್ತಿಜಿ ಬುದಾರ್ಗೆ ಫ್ರೆಂಡ್ ಆಗಿಯಾ ಪುದರ್ ಕೇಂದ ಹಾಂ ಬೊಕ್ಕ ಇಂಜಿನ ಹೋದ ನೆನಪಿಜ್ಜು ಹಾಂ ಅಣ್ಣ ಇಲ್ಲ ಹೋಲ್ಪಲ್ಲೆ ಹಾ. ಅವ ಸಾಲಿಜ ಹಾ. ಎತ್ನಲ್ಲ ಎದುರಿಗೆ ಶಾಲೆ ಸಲಿಗೆನಾ ಕೈ ತಲ್ಗೆ ಹೋ ಹೋ ಇಲ್ಲ ಹಾಂ ಮಕ್ಕ ಯಾರು ತಿಂದಾರೆ ಇದು ದಾಯಿ ತಿಂದಿದ್ದಾರೆ ಅದು ಬಿಸ್ಕಿಟ್ ರಾಡ್ ತಿಂದ ಕೈ ಆಗಲಿ ಬಿಸ್ಕೆಟ್ ಅಡ್ಡ ತಿಂದಿರಾ ಈರು ಯಾವ ಉಂತಿಲ್ಲ ತೋಜದ ಉಂತ್ಲಿ ಹಾಂ ಈರು ರೊಟ್ಟಿ ತಿಂದಿಜಿ ಫ್ರೂಟ್ ತಿಂದಿದ್ದಾರೆ ನ್ಯಾಗ ಫ್ರೂಟ್ಸ್ ತಿಂದಿದ್ದಾರೆ ಇದೇ ಫ್ರೂಟ್ಸ್ ಪಾಟ್ ಬಂದೈತಿ ಇಂಚನ್ ಶಾಲೆ ಇಂಚನ್ ಇದೈತೆ ಖುಷಿ ಅಂತ ನಾನು ಇವತ್ತು ತಿರು ಶೈನ್ಯ ಎಲ್ಲ ಹಿಡ್ದು ಎಲ್ಲ ಇಡಾವ್ಯವ ಎಲ್ಲ ಹೋಗ್ಯಾ ಎಲ್ಲ ಇಡಾವ್ಯಂಗು ಖುಷಿ ಎಲ್ಲ ಬಿಸಿಜ್ಜಾ ತುಂಬ ಖುಷಿಯಲ್ಲಿ ಬಂದಿದ್ದಾನೆ ಹೋಗುವಾಗ ಸ್ವಲ್ಪ ಅಳ್ತಾ ಇದ್ದ ಬರುವಾಗ ಪರವಾಗಿಲ್ಲ ಖುಷಿಯಾಗಿ ಬಂದಿದ್ದಾನೆ ಓಕೆ ಇಲ್ಲಿಗೆ ನಾವು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ವಿ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾ ಇರುತ್ತೆ ಥ್ಯಾಂಕ್ ಯು ಬಾಯ್